ಸುರತ್ಕಲ್ವರೆಗಿನ ಪೋರ್ಟ್ ಕನೆಕ್ಟಿವಿಟಿ ರಸ್ತೆ ಏನಿದೆ ನೆಟ್ವರ್ಕ್ಸ್ NMPRC ಅಲ್ಲಿ ಹಲವಾರು ಸಮಸ್ಯೆಗಳು, ಮೇಂಟೆನೆನ್ಸ್ ಇಶ್ಯೂಸ್ ಅಲ್ಲಿ ಹಾಗಾಗಿ ಸಂಬಂಧಪಟ್ಟ ಇಲಾಖೆ NHAI, ಪೊಲೀಸ್ ಇಲಾಖೆ, ಕಾರ್ಪೊರೇಷನ್ ಮೂರನ್ನ ಇಟ್ಕೊಂಡು ಸಭೆ ಮಂಗಳೂರು ಉತ್ತರ, ಮಂಗಳೂರು ದಕ್ಷಿಣ ಶಾಸಕರನ್ನ ಇಟ್ಕೊಂಡು ಮಾಡಿದ್ದೀವಿ. ಈಗಾಗಲೇ ಆ ರಸ್ತೆಗೆ ಒಟ್ಟು 28 ಕೋಟಿ ಮೊತ್ತದ ಮೇಂಟೆನೆನ್ಸ್ ವರ್ಕ್ ನ ಟೆಂಡರ್ ಆಗಿದೆ. ಆ ಟೆಂಡರ್ ಕೆಲಸಗಳು ಮಳೆಗಾಲದ ಕಾರಣಕ್ಕೆ ಮಾಡ್ಲಿಕ್ಕೆ ಆಗಿರಲಿಲ್ಲ. ಅತ್ಯಂತ ಶೀಘ್ರದಲ್ಲಿ ಆ ಕೆಲಸವನ್ನು ಪ್ರಾರಂಭ ಮಾಡುವಂಥದ್ದನ್ನ ಈಗಾಗಲೇ ಸೂಚಿಸಿದ್ದೇವೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೋಆರ್ಡಿನೇಷನ್ ಮಾಡಲಿಕ್ಕೆ ನಾವು ಪೊಲೀಸ್ ಇಲಾಖೆಗೂ ಸೂಚಿಸಿದ್ದೇವೆ. ಜೊತೆಗೆ ನಾವು ಈ ಒಟ್ಟು 33 ಕಿಲೋಮೀಟರ್ನ ಸ್ಟ್ರೆಚ್ ಏನಿದೆ ಅದನ್ನು ಕಂಪ್ಲೀಟ್ ಅಪ್ಗ್ರೇಡ್ ಮಾಡುವಂಥದ್ದಕ್ಕೆ ಈಗಾಗಲೇ ನಾನು ಕೇಂದ್ರ ಸಚಿವರ ಹತ್ರ ಮನವಿ ಮಾಡಿದ್ದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ DPR ಮಾಡಲಿಕ್ಕೆ ನಮಗೆ ಅನುಮೋದನೆಯೂ ಸಿಕ್ಕಿದೆ. ಆ DPR ಆಗುವಂತ ಸಂದರ್ಭದಲ್ಲಿಯೂ ಕೂಡ ಕಾರ್ಪೊರೇಷನ್, ಪೊಲೀಸ್ ಇಲಾಖೆ ಮತ್ತು NHAI ಕೋಆರ್ಡಿನೇಟೆಡ್ ಎಫರ್ಟ್ ಆಗಬೇಕು, ಅದನ್ನ ಚರ್ಚೆ ಮಾಡಬೇಕು ಅನ್ನೋದನ್ನು ಕೂಡ ಇವತ್ತಿನ ಸಭೆಯಲ್ಲಿ ನಾವು ಸೂಚಿಸಿದ್ದೇವೆ. ಹಾಗಾಗಿ ಈ ರಸ್ತೆಯ ಒಟ್ಟು ಅಭಿವೃದ್ಧಿ ದೃಷ್ಟಿಯಿಂದ ಮತ್ತು ಮಂಗಳೂರು ನಗರಕ್ಕೆ ಇವತ್ತು ಹೆವಿ ಟ್ರಾಫಿಕ್ ಇರೋದ್ರಿಂದ, ವಿಶೇಷವಾಗಿ ಪೋರ್ಟ್ ಟ್ರಾಫಿಕ್ ಇರೋದ್ರಿಂದ ಆ ಟ್ರಾಫಿಕ್ ಅನ್ನು ಡೈವರ್ಟ್ ಮಾಡಲಿಕ್ಕೆ ಮುಂದಿನ ದಿವಸದಲ್ಲಿ 35 ಕಿಲೋಮೀಟರ್ ಬೈಪಾಸ್ನ ರಚನೆ ಕೂಡ ಆಗಬೇಕು. ಅದರ ಬಗ್ಗೆಯೂ ಕೂಡ ಅನುಮೋದನೆ ಸಿಕ್ಕಿದೆ. DPR ಆಗಿ ದಿವಸಗಳಲ್ಲಿ ಆಗುವಂಥದ್ದಿದೆ. ಹಾಗಾಗಿ ಒಟ್ಟು ಸಮಗ್ರ ಈ ವಿಷಯದ ಚರ್ಚೆ ಮಾಡಲಿಕ್ಕೆ ಇವತ್ತು ಮಂಗಳೂರು ಉತ್ತರ, ಮಂಗಳೂರು ದಕ್ಷಿಣದ ಶಾಸಕರು ಮತ್ತು NHAI ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಧಿಕಾರಿಗಳು ಮತ್ತು ಕಾರ್ಪೊರೇಷನ್ ಅಧಿಕಾರಿಗಳನ್ನು ಇಟ್ಕೊಂಡು ನಾವು ಈ ಕೆಲಸವನ್ನು ಮಾಡಿದ್ದೇವೆ. ಸರ್, ನಿನ್ನೆ ಇನ್ಸಿಡೆನ್ಸ್ ಏನಿತ್ತು ಅದರ ಬಗ್ಗೆ ಜನ ಆಕ್ರೋಶಗಳು ಕೂಡ ನಿಮ್ಮನ್ನು ಕೂಡ ಪ್ರಶ್ನೆ ಮಾಡಿದ್ದಾರೆ ಸರ್. ಸಹಜವಾಗಿ ಜನರ ಆಕ್ರೋಶ ಇದ್ದಿದ್ದೇ ಬರೀ ಆ ಘಟನೆ ಏನು ನಡೀತಿದೆ, ಅದು ಘಟನೆ ತುಂಬಾ ದುಃಖಕರವಾದ ಘಟನೆ. ಯಾವುದೇ ಒಂದು ಕುಟುಂಬದ ಒಂದು ಸದಸ್ಯರು ಈ ರೀತಿ ಕಳೆದುಕೊಂಡಾಗ ಆ ದುಃಖ ಸಹಜವಾಗಿ ಇರ್ತದೆ. ಹಾಗಾಗಿ ಈ ಆಕ್ರೋಶಗಳು ಇದೆ. ನಾವು ಜನಪ್ರತಿನಿಧಿಗಳಾಗಿ ಇದಕ್ಕೆ ಸ್ಪಂದನೆ ಕೊಡಬೇಕು. ಇದೆಲ್ಲ ನಮ್ಮ ಜವಾಬ್ದಾರಿಯೂ ಹೌದು. ಆ ಜವಾಬ್ದಾರಿಯ ನೆಲೆಯಲ್ಲಿ ಇಲಾಖೆ ಅಧಿಕಾರಿಗಳ ಬೆನ್ನೆಡೆದು ಕೆಲಸ ಮಾಡಿಸುವಂಥದ್ದು, ಮೇಲೆ ಅನುದಾನಗಳನ್ನು ತರುವಂಥದ್ದು, ಈಗೆಲ್ಲ ಕೆಲಸಗಳು ಆಗಬೇಕಾಗಿದೆ. ಆದರೆ ಈ 33 ಕಿಲೋಮೀಟರ್ ಏನಿದೆ ಬಿಸಿರೂರಿನಿಂದ ಸುರತ್ಕಲ್ವರೆಗೆ, ಇದು ನಮಗಿರುವಂಥ ದೊಡ್ಡ ಚಾಲೆಂಜಿನ ರಸ್ತೆ. ಯಾಕೆಂದ್ರೆ ಹೆವಿ ಟ್ರಾಫಿಕ್ ಇರುವಂಥದ್ದು, ನಗರ ಪ್ರದೇಶದ ಒಳಗಡೆ ಹೋಗುವಂಥದ್ದು, ಸರ್ವಿಸ್ ರೋಡ್ಗಳಿಲ್ಲ, ಈ ರೀತಿ ಒಟ್ಟು ಸಮಸ್ಯೆ ಇರುವಂಥ ರಸ್ತೆ. ಹಾಗಾಗಿ ಇದಕ್ಕೆ ಒಂದು ಶಾಶ್ವತ ಪರಿಹಾರವನ್ನು ಕೊಡುವ ದೃಷ್ಟಿಯಿಂದ ನಾನಂತೂ ಕಾರ್ಯೋನ್ಮುಖನಾಗಿದ್ದೇನೆ. ಈ ದಿಸೆಯಲ್ಲಿ ನಾನು ಪ್ರಾಮಾಣಿಕವಾದ ಈ ರಸ್ತೆ ಮಾಡುವ ದೃಷ್ಟಿಯಿಂದ ಈಗಾಗಲೇ ಒಂದು DPRಗೆ ಏಜೆನ್ಸಿ ಫಿಕ್ಸ್ ಆಗಿದೆ. ಮುಂದಿನ 5-6 ತಿಂಗಳೊಳಗೆ ಇದರ ಬಗ್ಗೆ ಒಂದು ಸಮಗ್ರವಾದ ಚರ್ಚೆ, ಎಲ್ಲೆಲ್ಲಿ ಬ್ಲಾಕ್ ಸ್ಪಾಟ್ಸ್ ಇದೆ ಆ ಬ್ಲಾಕ್ ಸ್ಪಾಟ್ ರಿಮೂವ್ ಮಾಡುವಂಥದ್ದು, ಎಲ್ಲೆಲ್ಲಿ ಎಲಿವೇಟೆಡ್ ಮಾಡುವಂಥದ್ದು, ಸರ್ವಿಸ್ ರೋಡ್ ಮಾಡುವಂಥದ್ದು, ಈ ಕೆಲಸ ಮಾಡುವ ದೃಷ್ಟಿಯಲ್ಲಿ ಇವತ್ತು ಸಭೆಯನ್ನು ಕರೆಸಿದ್ದೇನೆ. ಮತ್ತು ಮುಂದಿನ ದಿವಸದಲ್ಲಿ ಅವರು ಕೋಆರ್ಡಿನೇಟೆಡ್ ಆಗಿ ಒಟ್ಟು ಚರ್ಚೆ ಮಾಡಿ ಹಾಕಬೇಕು ಅನ್ನೋ ದೃಷ್ಟಿಯಿಂದ ಇದನ್ನು ಮಾಡಿದೆ. ಶಾಶ್ವತ ಪರಿಹಾರ ಆಗುವ ದೃಷ್ಟಿಯಿಂದ ಒಂದು ಇದನ್ನು ಅಪ್ಗ್ರೇಡ್ ಮಾಡೋದು, ಎರಡನೇದು ಬೈಪಾಸ್ ಮಾಡೋದು, ಇದು ಶಾಶ್ವತ ಪರಿಹಾರ ದೃಷ್ಟಿಯಿಂದ ಕೆಲಸ. ಮಳೆ ಮೊದಲೇ ಟೆಂಡರ್ ಆಗಿತ್ತು, ಈಗ ಮಳೆ ನಿಂತು ಸುಮಾರು 2 ವಾರ ಆಯಿತು. ಬಿಟುಮಿನ್ ರಸ್ತೆ ಆಗಿರೋದ್ರಿಂದ ಬಿಟುಮಿನ್ ಪ್ಲಾಂಟ್ ಮತ್ತು ಬಿಟುಮಿನ್ ಲೇ ಮಾಡುವಂಥ ಸಂದರ್ಭದಲ್ಲಿ ಒಂದು ಇಂಟರ್ಮೀಡಿಯೇಟ್ ಮಳೆ ರೆಗ್ಯುಲರ್ ಬರ್ತಾ ಇರೋ ಕಾರಣಕ್ಕೆ ಅವರಿಗೆ ಕೆಲಸ ಮಾಡ್ಲಿಕ್ಕೆ ಆಗಲಿಲ್ಲ. ಸ್ಟಾರ್ಟ್ ಮಾಡಿದ್ರು ಕೆಲಸ. ಪ್ರಾಣ ಹೋಗೋ ಮುಂಚೆನೆ ಬಹಳಷ್ಟು ಡಿಮಾಂಡ್ ಇತ್ತು. ಈಗ ಸದ್ಯದ ಸಮಸ್ಯೆಗೆ ಪರಿಹಾರ ಇದೆ ಸರ್. ಲಾಂಗ್ ಟರ್ಮ್ ಸದ್ಯದ ಸಮಸ್ಯೆಗೆ ಇದು ಪಾಟೋಲ್ ಫಿಲ್ ಮಾಡುವಂಥ ಕೆಲಸಗಳು ಆಗಿದೆ. ರಿಲೇಯಿಂಗ್ ಆಗುವಂಥ ಕೆಲಸಗಳು ಕೆಲವರು ಇವೆ. ಅದನ್ನು ಈಗ ಇವತ್ತಿನ ಸಭೆಯಲ್ಲಿ ಅದೇ ನಾವು ಇದು ಮಾಡಿಲ್ಲ. ರಿಲೇಯಿಂಗ್ ಆಗುವಂಥ ಕೆಲಸಗಳು 11 ಕಿಲೋಮೀಟರ್ ರಿಲೇಯಿಂಗ್ ಆಗಿದೆ. ಆ ರಿಲೇಯಿಂಗ್ ಮಾಡುವಂಥ ಕೆಲಸ ಕೂಡ ಆಗ್ತದೆ. ನಾನು ಆಗಲೇ ಹೇಳಿದ್ದು, ಈ ರಸ್ತೆಯಲ್ಲಿ ಒಂದು ಮೇಜರ್ ಸಮಸ್ಯೆ ಇದೆ. ಒಂದು ಮಾರ್ಮಲಿ ಟೋಲಿಂದ ಕಲೆಕ್ಟ್ ಆದ ಹಣ ಮೇಂಟೆನೆನ್ಸಿಗೆ ಹೋಗುವಂಥದ್ದು. ಅದಕ್ಕೋಸ್ಕರ ನಾವು ಸ್ಪೆಷಲ್ ಗ್ರ್ಯಾಂಟ್ ಅನ್ನು ತಂದಿದ್ದು. 31 ಕೋಟಿಯ ಸ್ಪೆಷಲ್ ಗ್ರ್ಯಾಂಟ್ ಬಂದು ಟೆಂಡರ್ ಆಗಿ 28 ಕೋಟಿಗೆ ಟೆಂಡರ್ ಆಗಿದೆ. ಕೆಲಸ ಅವರು ಮೇನಲ್ಲಿ ಪ್ರಾರಂಭ ಮಾಡುವಂತೆ ಇತ್ತು. ಮೇಯಲ್ಲಿ ಮಳೆ ಬೇಗ ಬಂದಿರೋ ಕಾರಣಕ್ಕೆ ಬಿಟುಮಿನ್ ರೋಡ್ ಆಗೋ ಕಾರಣಕ್ಕೆ ಬಿಟುಮಿನ್ ಅನ್ನು ಮಳೆಯಲ್ಲಿ ಹಾಕಿದ್ದು ಅದು ಉಳಿಯೋದಿಲ್ಲ. ಆ ಕಾರಣಕ್ಕೆ ಆ ಸಂದರ್ಭದಲ್ಲಿ ಮಾಡಲಿಲ್ಲ. ಇದೊಂದು ಅತ್ಯಂತ ದುಃಖದ ಘಟನೆ ಈ ಸಂದರ್ಭದಲ್ಲಿ ಆಗಿದೆ. ಇದಕ್ಕೆ ನಾವೆಲ್ಲರೂ ಯಾರು ಇದನ್ನು ಇದು ಮಾಡಲಿಕ್ಕೆ ಆಗೋದಿಲ್ಲ. ಆ ದುಃಖದ ಜೊತೆ ನಾವಿದೆ, ಪ್ರಶ್ನೆ ಇಲ್ಲ. ಈ